ನೇಣು ಬಿಗಿದುಕೊಂಡು ಗೃಹಿಣಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ಅಂಗೇರಿ ಗ್ರಾಮದಲ್ಲಿ ನಡೆದಿದೆ. 20 ವರ್ಷದ ಮಹಿಳೆ ಅಮೀರಾ ಎಂಬಾಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡು ಮೃತಪಟ್ಟ ದುರ್ದೈವಿ. ಇನ್ನು ಈಕೆಯ ಸಾವಿಗೆ ಪತಿ ಮನೆಯವರ ಕಿರುಕುಳ ಕಾರಣ ಎಂದು ಅಮೀರಾ ಮನೆ ಮಂದಿ ದೂರಿದ್ದಾರೆ. 11 ತಿಂಗಳ ಹಿಂದೆಯಷ್ಟೇ ಅಮೀರಾ ರುವೈಜ್ ಎಂಬಾತನನ್ನ ವಿವಾಹವಾಗಿದ್ಲು. ಸಾವಿಗೆ ಕೆಲವೇ ನಿಮಿಷಗಳ ಮೊದಲು ವಾಟ್ಸಪ್ ವಾಯ್ಸ್ ಮೆಸೇಜ್ ಮೂಲಕ ಅಮೀರಾ ಪತಿ ತಲಾಕ್ ನೀಡಿದ್ದಾನೆ ಎನ್ನಲಾಗಿದೆ. 2 ಬಾರಿ ಪತಿ ರುಬೈಜ್ ತಲಾಕ್ ಹೇಳಿದ್ದಾನೆ. ವಾಟ್ಸಪ್ ವಾಯ್ಸ್ನಲ್ಲಿ ತಲಾಕ್ ಬಂದ ಬೆನ್ನಿಗೆ ಅಮೀರಾ ನೇಣನ್ನ ಹಾಕಿಕೊಂಡಿದ್ದಾಳೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಈಗ ಭಾರತದಲ್ಲಿ ತ್ರಿವಳಿ ತಲಾಕ್ ಸಿಂಧುವಲ್ಲ, ಆದರೂ ಗಂಡನ ತಲಾಕ್ ಎಂಬ ವಾಯ್ಸ್ ನೋಟ್ನಿಂದ ನೊಂದ ಅಮೀರಾ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಈ ಸಂಬಂಧ ನಾಪೋಕ್ಲು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.